ಓಕಿ ಚಂಡಮಾರುತಕ್ಕೆ ಸಿಲುಕಿ ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ 13 ಮಂದಿ ಮೀನುಗಾರರನ್ನ ಮಂಗಳೂರಿನ ನೌಕಾಪಡೆಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಈ ಬಗ್ಗೆ ಪಣಂಬೂರು ಕೋಸ್ಟಲ್ ಗಾರ್ಡ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಎಸ್ ದಾಸಿಲ್ ಅವರು, ಮಲ್ಪೆಯಿಂದ 10 ನಾಟಿಕಲ್ ಮೈಲ್ ದೂರದಲ್ಲಿ 13 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಒರಿಸ್ಸಾ ಮೂಲದವರು. ಮಂಗಳೂರಿನ ನೌಕಾಪಡೆಯ ಸಿಬ್ಬಂದಿಯವರು ರಕ್ಷಿಸಿದ್ದು, ಐಸಿಜಿಎಸ್ ಸಮರ್ಥ್ಯ ನೌಕೆಯ ಮೂಲಕ ಕಾರ್ಯಾಚರಣೆ ಮಾಡಲಾಗಿದೆ. ಇವರಲ್ಲಿ ಬೇಬ್ರಾಮ್ ಝೋನ್, ಸ್ಟಾಲಿನ್, ಆಂಥೋನಿ, ಅಬಿನ್, ಪ್ರಭು ಆಂದ್ರೂಸ್, ಮಿರ್ಲಿನ್, ಬೆಂಟಿಕ್ಟ್, ಜೆಲಿಸ್ಟಿನ್ ಮಾರ್ಟಿನ್, ಅರುಲ್ ದಾಸ್, ಮೊಹಮ್ಮದ್ ಅಲಿ ಅವರನ್ನ ರಕ್ಷಣೆ ಮಾಡಲಾಗಿದೆ. ಕಳೆದ 4 ದಿನಗಳಿಂದ ಆಹಾರ ನೀರಿಲ್ಲದೆ ಕಾಲ ಕಳೆದಿದ್ರು. ನವೆಂಬರ್ 7ರಂದು ಕೊಚ್ಚಿ ಬಂದರಿನಿಂದ ಬೋಟ್ ತೆರಳಿತು ಎಂದು ಅವರು ಮಾಹಿತಿಯನ್ನ ನೀಡಿದ್ರು. This December also they have saved 22 crew. One of the fishing boat Fatima. Fishing boat Tatomasi was stranded in just next to the rock, and they were having engine failure, steering gear, and then also this ship was diverted off Bepur. Then there they have saved 22 lives. Today again we got information like our officer commandant Gulwinder has told you. And this information we got early in the morning hours, and then the ship was diverted. Then again we are able to rescue 13 people.